ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಒಬ್ಬರು ಅದ್ಭುತ ಗಾಯಕರು, ಅವರೇ ಗಣಪತಿ ಆಚಾರ್ಯ ಅವರು. ಇವರನ್ನು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್. ಎಸ್, ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಹಿಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಗೆ ತಂದರೆ ನೀನು ಗರಿಗೆ ತಂದರೆ ನೀನು ಕೊಡುವೆ ವರವನ್ನ. ಗತಿ ನೀನೆ ಗಣಪನೆ ಕೈ ಹಿಡಿಯುವ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ಸೂರ್ಯನೆದುರಲಿ ಮಂಜು ಕರಗುವ ರೀತಿ ನಿನ್ನ ನೆನೆಯಲು ಒಡನೆ ಓಡುವುದು ಭೀತಿ. ನೀಡಯ್ಯ ಕಷ್ಟಗಳ ಗೆಲ್ಲುವ ಸಕುತಿ ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬೆನಕ ಬೆನಕ ಏಕದಂತ ಪಚ್ಚೆಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಈಗ ಒಂದು ನಿಮ್ಮ ಒಂದು ಸಂಗೀತ ಪಯಣದ ಬಗ್ಗೆ ಮಾತನಾಡಬೇಕು. ಸೊ ಅದಕ್ಕಿಂತ ಮೊದಲು ನಿಮ್ಮ ಬಾಲ್ಯ ಎಲ್ಲ ಎಲ್ಲಿ ಆಗಿರೋದು? ವಿದ್ಯಾಭ್ಯಾಸ ಬಾಲ್ಯ ಎಲ್ಲ ಎಲ್ಲಿ ನಡೆದಿರೋದು ಆಗಿರೋದು? ವಿದ್ಯಾಭ್ಯಾಸ ಅದೆಲ್ಲ ನಮ್ಮ ಕೇರಳ ಮೂಲ. ಓಕೆ, ಅಲ್ಲೆಲ್ಲ ಕಲಿತ ನಾವು ಅಲ್ಲೇ ಎಜುಕೇಶನ್ ಅಲ್ಲ. ಅಂದ್ರೆ ನಾವು ಅಲ್ಲೆಲ್ಲ ಕಾಲೇಜಲ್ಲಿ ಇರಲಾಯ್ತು. ಓಕೆ, ಸ್ಕೂಲ್ ಹೈಸ್ಕೂಲ್ ಎಲ್ಲ ಹೈಸ್ಕೂಲ್ ಆದ ನಂತರ ನಾವೆಲ್ಲ ಹೋದ ಮೇಲೆ. ಓಕೆ, ಎಲ್ಲ ಕೇರಳದಲ್ಲಿ ನಿಮ್ಮ ಬಾಲ್ಯ ಎಲ್ಲ ಕೇರಳದಲ್ಲಿ. ಇವಾಗ ಎಲ್ಲಿರೋದು ನೀವು? ಇವಾಗ ನಾವು ಕರ್ನಾಟಕಕ್ಕೆ ಬಂದೆ, ಪುತ್ತೂರು. ಓಕೆ, ಅಲ್ಲಿ ಬಂದಿದೆ, ಪುತ್ತೂರಲ್ಲಿ ಇದ್ದೀರಾ. ಸೊ ಏನ್ ಉದ್ಯೋಗ ಮಾಡ್ತಾ ಇದ್ದೀರಾ? ಅಂದ್ರೆ ಈ ಒಂದು ಸಂಗೀತದ ಜೊತೆಗೆ ನಿಮ್ಮದು ಏನು ಉದ್ಯೋಗ ಬೇರೆ? ಅಂದ್ರೆ ವುಡ್ ವರ್ಕ್ ಮಾಡ್ತಾರೆ, ಕಾರ್ಪೆಂಟರ್. ಓಕೆ, ಕಾರ್ಪೆಂಟರ್, ವುಡ್ ವರ್ಕ್ ಮಾಡ್ತೀರಾ ನೀವೇ? ನಿಮ್ದೊಂದು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ? ಓಕೆ, ಈ ಒಂದು ಸಂಗೀತದಲ್ಲಿ ಆಸಕ್ತಿ ಅನ್ನೋದು ಹೇಗೆ ಬಂತು? ಯಾಕೆ ಅಂದ್ರೆ ನಿಮ್ಮ ಒಂದು ಫ್ಯಾಮಿಲಿಯಿಂದ ಒಂದು ಬಂದಿರಬಹುದಾ? ಫ್ಯಾಮಿಲಿಯಲ್ಲಿ ಯಾರಾದ್ರೂ ಹಾಡ್ತಾರಾ? ಹೇಗೆ, ಯಾವ ರೀತಿಯಾಗಿ ಸಂಗೀತದಲ್ಲಿ ಒಂದು ಆಸಕ್ತಿ ಬಂತು? ಅಂದ್ರೆ ನಾವು ಮೊದಲು ಸಣ್ಣ ಇರುವಾಗೆಲ್ಲ ನಾವು ಭಜನೆ ಎಲ್ಲ ಮಾಡಿಕೊಂಡಿದ್ದೆ. ಅಂದ್ರೆ ಅದು ನಮ್ಮ ಫ್ಯಾಮಿಲಿ ಎಲ್ಲ ಮೊದಲೇ ಇರ್ತದೆ ಭಜನೆ ಎಲ್ಲ.
ಅದಾದ ಮೇಲೆ ಮತ್ತೆ ನಾವು ಸಿಂಗರ್ ಹಾಡುದೆಲ್ಲ ಮೊದಲ ಸಣ್ಣ ಸಣ್ಣ ಸ್ವಲ್ಪ ಸ್ವಲ್ಪ ಹಾಡ್ತಾ ಇದ್ದೇವೆ ಮೊದಲ, ಅಂದ್ರೆ ಜಾಸ್ತಿ ಭಜನೆ ಫಿಲ್ಮ್ ಎಲ್ಲ ಹಾಡೆಲ್ಲ ಹಾಡ್ತೇವೆ ಅಂದ್ರೆ ಸ್ವಲ್ಪ ಸ್ವಲ್ಪ. ಓಕೆ, ಜಾಸ್ತಿ ಒಂದು ಭಜನೆಯಿಂದ ನಿಮ್ಗೆ ಇದ್ರ ಮೇಲೆ ಒಂದು ಸಂಗೀತದಲ್ಲಿ ಆಸಕ್ತಿ ಬಂತು ಅಂತ ಹೇಳ್ಬೋದು. ಓಕೆ, ಈ ಒಂದು ಸಂಗೀತ ನೀವು ಹಾಡ್ಬೋದು, ಫಿಲ್ಮ್ ಸಾಂಗ್ ಕೂಡ ಹಾಡ್ಬೋದು ಅಂತ ಯಾರಾದ್ರೂ ನಿಮ್ಗೊಂದು ಹೇಳಿದಾರ, ಸಪೋರ್ಟ್ ಮಾಡಿದಾರ ಫಸ್ಟ್, ಅಥವಾ ನೀವಾಗಿ ಅದನ್ನು ಮುಂದುವರಿಸ್ತಾ ಹೋದ್ರ ಹೇಗೆ? ಅಂದ್ರೆ ಹಾಡ್ಬೇಕಂತ ತುಂಬಾ ಜನ ಸಪೋರ್ಟ್ ಇದ್ದಾರೆ, ಮತ್ತೆ ಮನೆಯವರು ಹೇಗಿದ್ದಾರೆ. ಓಕೆ, ಮನೆಯವರು ಫುಲ್ ಸಪೋರ್ಟ್ ಇದ್ದಾರೆ. ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲ ನಾವು 4 ಜನ, 4 ಜನ, ನಾವು ಮತ್ತೆ ಮಿಸ್ಸಸ್, 2 ಮಕ್ಕಳು. ಇಬ್ರು ಮಕ್ಕಳು ಇದ್ದಾರೆ. ಮಕ್ಕಳು ಎಷ್ಟು ದೊಡ್ಡದಿದ್ದಾರೆ? ಮಕ್ಕಳಂದ್ರೆ ಒಬ್ಬಳಿಗೆ ಎಜುಕೇಶನ್ ಆಯ್ತು, ಅಂದ್ರೆ SLC ಎಲ್ಲ ನಮ್ಮದು ಕೇರಳಲ್ಲಿ, ಅದು ಇಬ್ಬರಿಗೆ ಸಹ. ಆವಾಗ ಮಗಳಿಗೆಲ್ಲ ಅಲ್ಲಿ ಎಜುಕೇಶನ್ ಆಗಿ ನಮ್ಮ ಕಾಲೇಜ್ ಎಲ್ಲ ಪುತ್ತೂರು ಬಂದದವರು. ಓಕೆ, ಮಕ್ಕಳಿಗೆ ಏನಾದ್ರೂ ಒಂದು ಸಂಗೀತದಲ್ಲಿ ಆಸಕ್ತಿ ಇದೆಯಾ? ಹಾಡ್ತಾರಾ ಹೇಗೆ? ಆಸಕ್ತಿ ಇತ್ತು, ಅಂದ್ರೆ ಅವರಿಗೆ ಹೋಗ್ಲಿಕ್ಕೆ ಸರಿಯಾಗಿಲ್ಲ, ಅವರಿಗೆ ಮಕ್ಕಳಿಗೆ ಕೇರಳ ಎಲ್ಲ ಸರಿಯಾಗಿಲ್ಲ, ಅಂದ್ರೆ ಕಲಿಲಿಕ್ಕೆ ಜಾಸ್ತಿ ಟೈಮ್ ಆಯ್ತು ಅವರಿಗೆ. ಓಕೆ, ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ರು. ಅಪ್ಪ ಹಾಡ್ತಾರಲ್ಲ, ನಾವು ಕೇಳಿದ್ರೆ ಸಾಕು ಅಂತ ಬಿಟ್ಬಿಟ್ರಲ್ಲ. ಓಕೆ, ಅದೇ ಆರ್ಕೆಸ್ಟ್ರಾ ಅಂತ ಹೇಳಿದ್ರಿ, ನೀವು ಆರ್ಕೆಸ್ಟ್ರಾಗಳಲ್ಲೆಲ್ಲ ಹಾಡ್ತೀರಾ ಅಂತ ಹೇಳಿ. ಹೇಗೆ, ಯಾವ ರೀತಿ ನೀವಾಗಿಯೇ ಪ್ರೋಗ್ರಾಮ್ ತಗೊಳ್ತೀರಾ ಅಥವಾ ಯಾವ್ದಾದ್ರು ಒಂದು ಟೀಮ್ ಅಲ್ಲಿ ಹೋಗ್ತೀರಾ, ಹೇಗೆ? ಟೀಮ್ ಅಂದ್ರೆ ನಾವೀಗ ಇದು ಬೇರೆ ಕಡೆಲೆಲ್ಲ ಅಲ್ಲಲ್ಲಿ ಇದೆಲ್ಲ ಇದೆ, ಅಲ್ಲಿ ಹೋಗಿ ಸಾಂಗ್ ಸಹ ಹಾಡ್ತಾ ಇದ್ದೇವೆ ನಾವು. ಲೈವ್ ಅಲ್ಲಿ ಇರ್ತಲ್ಲ, ತುಂಬಾ ಕಡೆ ಎಲ್ಲ ಹೋಗಿ ನಾವು ಪುತ್ತೂರು ಗಂಧ ಮೇಲೆ ತುಂಬಾ ನಮಗೆಲ್ಲ ಕರೆಕ್ಟ್ ಆಯ್ತು, ಇಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ. ದೂರ ಹೋದ್ರು ಸಹ ಕರೆಕ್ಟ್ ಆಗ್ತದೆ ಬಸ್ಗಳ ಬರ್ಲಿಕ್ಕೆ. ಈಗ ಇಲ್ಲಿಗೆ ನಾವು ಬಂದ್ರೆ ಸಾಗೆ, ಈಗ ಕರ್ನಾಟಕಕ್ಕೆ ನಮಗೆ ಕರೆಕ್ಟ್ ಲೇಟ್ ಆದ್ರೂ ಪರವಾಗಿಲ್ಲ, ಹಾಗೆಲ್ಲ ತುಂಬಾ ಕಡೆ ಹೋಗಿದೆ. ನೈಟ್ ಪ್ರೋಗ್ರಾಮ್ ಇದ್ರು ಕೂಡ ಎಲ್ಲ ಹೋಗ್ತೀರಾ? ನೈಟ್ ಅಂದ್ರೆ ಕಡಿಮೆ. ಅದೇ, ನಿಮ್ಮ ಒಂದು ಕೆಲಸದ ಜೊತೆಗೆ ಈ ಒಂದು ಸಂಗೀತಕ್ಕೆ ಒಂದು ಅಭ್ಯಾಸ ಮಾಡೋದಕ್ಕೆ, ಪ್ರಾಕ್ಟೀಸಿಗೆ ಹೇಗೆ ಸಮಯವನ್ನು ಕೊಡ್ತೀರಾ? ಅಂದ್ರೆ ನಾವು ಮನೆಗೆಲ್ಲ ಬಂದು ಸಂಜೆ ಮತ್ತೆ ಮಧ್ಯಾಹ್ನ ಟೈಮ್ ಇರುವಾಗೆಲ್ಲ ಹಾಗೆಲ್ಲ ಮಾಡ್ತಿದ್ವಿ. ಟೈಮ್ ಸಿಕ್ಕಿದಾಗ ಎಲ್ಲ ಸಂಗೀತ ಕೇಳೋದು, ಕಲಿಯೋದು. ಈ ಒಂದು ಸಂಗೀತವನ್ನು ಎಲ್ಲಿಯಾದ್ರೂ ತರಬೇತಿ ಪಡ್ಕೊಂಡಿದ್ದೀರಾ, ಹೋಗಿ ಕಲ್ತಿರೋದಾ ಅಥವಾ ನೀವಾಗೆ ಇಂಪ್ರೂವ್ ಮಾಡ್ತಾ ಹೋದ್ರ, ಹೇಗೆ? ಸಂಗೀತ ಅಂದ್ರೆ ನಾವು ಸ್ವಂತ ಹಾಡಿದೆ, ಹೀಗೆ ತರಗತಿಗೆ ಹೋಗಿ ಎಲ್ಲ ಏನು ಕಲಿತಿಲ್ಲ? ಹೋಗಿದೆ, ಕೆಲ ಕಡೆ ಹೋಗಿದೆ, ಮತ್ತೆ ಜಾಸ್ತಿ ನಾವು ಮನೆಯಲ್ಲೇ ಬೇಸಿಕ್ ಎಲ್ಲ ಕಲ್ತಿದ್ದೀರಿ ತರಬೇತಿಗೆ ಹೋಗಿ? ಓಕೆ, ತರಗತಿಗಳಲ್ಲಿ. ಓಕೆ, ಹಾಗೇನೆ ನೀವೊಬ್ರು ಗಾಯಕರು, ನಿಮ್ಗೂ ಕೂಡ ಒಂದು ನೆಚ್ಚಿನ ಹಾಡು ಅಂತ ಇರ್ತದೆ. ಸೊ ವೆರೈಟೀಸ್ ಆಫ್ ಸಾಂಗ್ಸ್ ಇದೆ, ಹೀಗೆ ನೀವು ಹೇಳಿದ ಪ್ರಕಾರ ಭಜನೆ ಉಂಟು, ಮತ್ತೆ ಮೆಲೋಡಿಯಸ್, ಹಾಗೆ ಫಿಲ್ಮಿ ಸಾಂಗು, ಫೋಕ್ ಸಾಂಗು, ಭಾವಗೀತೆ, ಬೇರೆ ಬೇರೆ ರೀತಿಯಾದಂತಹ ಹಾಡುಗಳಿವೆ. ಸೊ ನೀವು ಇಷ್ಟಪಡುವಂತಹ ಹಾಡು ಯಾವುದು? ಹೆಚ್ಚಾಗಿ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಾ? ನಾವೆಲ್ಲ ಪೂಜಿಸಲೆಂದೆ ಹೂಗಳ ತಂದೆ, ಆ ರೀತಿಯ ಭಜನೆ ಹಾಡುಗಳನ್ನ ಜಾಸ್ತಿ, ಅಂದ್ರೆ ಅದು ನಮಗೆ 2 ಸಹ ನಾವು ಹಾಡ್ತೇವೆ, ಭಜನೆ ಮತ್ತೆ ಇದಕ್ಕೆಲ್ಲ ಹೆಚ್ಚಾಗಿ ನೀವು ಅದನ್ನ ಆಯ್ಕೆ, ಅಂದ್ರೆ ಯಾವ್ದಾದ್ರು ಒಂದು ಸಾಂಗ್. ನೀವೀಗ ಪ್ರತಿಯೊಂದು ವೇದಿಕೆಯಲ್ಲಿ ಹಾಡ್ತೇನೆ ಅನ್ನುವಂತ ಒಂದು ಸಾಂಗ್, ಎಲ್ಲಿಯಾದ್ರೂ ನೀವು ವೇದಿಕೆ ಹೋದಾಗ ಆ ಒಂದು ಗೀತೆಯನ್ನು ನಿಮ್ಗೆ ಹಾಡ್ಲೇಬೇಕು ಅಂತ ಒಂದು ಯಾವ್ದಾದ್ರು ಹಾಡಿದ್ಯಾ? ಅದು ಅಂತಲೇ ಹಾಡ್ಲಿಲ್ಲ, ಅದು ಜಾಸ್ತಿ ಭಜನೆಗೆ ಹಾಡಿದ್ದು. ಹಾಗೆ, ಓಕೆ, ವೆರಿ ನೈಸ್. ಮತ್ತೆ ಇದೆಲ್ಲ ಮಾಡಿದ್ದೇನೆ, ತಬಲೆ ಕ್ಲಾಸು, ಹಾರ್ಮೋನಿಯಂ ಕ್ಲಾಸ್. ಓ, ವೆರಿ ನೈಸ್. ಹಾಗೆ ಇನ್ಸ್ಟ್ರೂಮೆಂಟ್ ಗಳಲ್ಲಿ ಕೂಡ ಆಸಕ್ತಿ ಇದೆ. ಮಾಡಿದ್ದೆ, ಅದು ನಾವು ಕೇರಳ ಇರುವಾಗಲೇ ಫ್ರೆಂಡ್ಸ್ ಎಲ್ಲ ಇದ್ರು, ಹಾಗೆ ಹೋಗಿ ಹಾರ್ಮೋನಿಯಂ ಮತ್ತೆ ತಬಲ ಮತ್ತೆ ಹಾರ್ಮೋನಿಯಂ ಕಲ್ತಿದ್ದೀರಾ. ಸೊ ನೀವು ಹಾಡಿನ ಜೊತೆಗೆ ಈ ಇನ್ಸ್ಟ್ರೂಮೆಂಟ್ ಕೂಡ ಬಾರಿಸ್ತೀರಾ? ಓ, ವೆರಿ ನೈಸ್. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಷ್ಟ ಸುಖವೋ ಸೋಲು ಗೆಲುವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ಕಾಲ
ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಈ ಲೋಕವೇ ಒಂದು ಚದುರಂಗವು, ಅದರಲ್ಲಿ ನಾವೆಲ್ಲ ನೆಪ ಮಾತ್ರವು. ಮೇಲೆದ್ದವ ಮತ್ತೆ ಕೆಳಗಾಗುವ ಈ ಆಟಕ್ಕೆ ಕೊನೆ ಮೊದಲಿಲ್ಲವೋ. ಎದುರಲ್ಲಿ ಪ್ರೀತಿ ಅನುರಾಗ, ಮಸೆವರು ಕತ್ತಿ ಹೊರಟಾಗ ಕಾಲಚಕ್ರ ತಿರುಗಿ ನಮ್ಮ ನೆತ್ತಿ ಹಿಡಿದು ಕಲೆ ಹಾಕಿ ಒಂದು ಮಾಡಿದೆವೋ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಸ್ನೇಹವೇ ನಮ್ಮ ಬಲ ಎಂದಿಗೂ, ಬೆಸೆದಿರಲಿ ಈ ಬಂಧ ಎಂದೆಂದಿಗೂ. ಮುಡುಪಾಗಲಿ ಪ್ರಾಣ ಸಹಬಾಳ್ವೆಗೆ, ದನಿಯಾಗಲಿ ನಮ್ಮ ಹೊಸ ಹಾಡಿಗೆ. ಕಳೆಯುವುದು ರಾತ್ರಿ ಬಲು ಬೇಗ, ಬರುವನು ಸೂರ್ಯ ಬೆಳಗಾಗ. ಬೇಡ ಭೀತಿ ನಮಗೆ ಇರಲು ಪ್ರೀತಿ ಜೊತೆಗೆ, ನಮ್ಮ ಗುರಿಯನ್ನು ಇಂದು ಕಾಣುವ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬರು ಅದ್ಭುತ ಗಾಯಕರ ಜೊತೆ ಅವರೊಂದು ಸಂಗೀತ ಪಯಣದ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ವಿ. ಇನ್ನಷ್ಟು ಮಾತುಕತೆಯನ್ನು ನಡೆಸೋಣ ಒಂದು ಪುಟ್ಟ ವಿರಾಮದ ನಂತರ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚೆಲುಮೆಯ ತಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚೆಲುಮೆಯ ದಾರೆ. ಕಣ್ಣಿನ ಸಂಧೆಯ ಸ್ವಾಗತ ಮರೆಯಲಾರೆ, ನುಟಿ ಮೇಲಿನ ಹೂನಗೆ
ಅಳಿಸಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಅಂದದ ಎಲ್ಲಿನ ನಾಚಿಗೆ ಮರೆಯಲಾರೆ ಬಾರೆ ಬಾರೆ ಚಂದದ ಚೆಲುವಿನ ಧಾರೆ ಒಲವಿನ ಚೆಲುವಿನ ಧಾರೆ ಬಾರೆ ಚಂದದ ಚೆಲುವಿನ ಧಾರೆ ಬಾರೆ ಒಲವಿನ ಚೆಲುವೆಯ ಧಾರೆ ಕೈ ಬಳೆನಾದದ ಗುಂಗನು ಅಳಿಸಲಾರೆ ಮೈಮನ ಸೋಲುವ ಮತ್ತನು ಮರೆಯಲಾರೆ ಕೈ ಬಳೆನಾದದ ಗುಂಗನು ಅಳಿಸಲಾರೆ ಮೈಮನ ಸೋಲುವ ಮತ್ತನು ಮರೆಯಲಾರೆ ರೂಪಸಿರಂಬೆಯ ಸಂಗವ ತೊರೆಯಲಾರೆ ಮೌನ ಗೌರಿಯ ಮೋಹದ ಕೈ ಬಿಡಲಾರೆ ಬಾರೆ ಬಾರೆ ಚಂದದ ಚೆಲುವಿನ ಧಾರೆ ಒಲವಿನ ಚೆಲುವಿನ ಧಾರೆ ಬಾರೆ ಬಾರೆ ಚಂದದ ಚೆಲುವಿನ ಧಾರೆ ಬಾರೆ ಬಾರೆ ಒಲವಿನ ಚೆಲುವೆಯ ಧಾರೆ ಬೇರೆ ಏನಾದ್ರೂ ಹಾಬೀಸ್ ಇದೆಯಾ ಈ ಒಂದು ಸಂಗೀತ ಬಿಟ್ಟು? ಬೇರೆಲ್ಲ ಬೇರೆ ಅಂತಲ್ಲ, ವುಡ್ ವರ್ಕ್ ಮಾತ್ರ. ವುಡ್ ವರ್ಕ್ ಅಲ್ಲೆಲ್ಲ ಡಿಸೈನ್ಸ್ ಎಲ್ಲ ಮಾಡೋದು ಅದೆಲ್ಲ ಮಾಡ್ತೀರಾ? ನಾವು ವುಡ್ ವರ್ಕ್ ಅಂದ್ರೆ A to Z ಎಲ್ಲ ವರ್ಕ್ ಮಾಡ್ತೇವೆ, ಮತ್ತೆ ಗ್ಲಾಸ್ ಎಲ್ಲ ಮಾಡ್ತೇವೆ. ಅಂದ್ರೆ ತುಂಬಾ ನಾವು ಇದು ಮಾಡ್ಲಿಲ್ಲ, ಯಾಕಂದ್ರೆ ಹಾಗೆ ತುಂಬಾ ಆದ್ರೆ ಮತ್ತೆ ನಮಗೆ ಟೈಮ್ ಸಾಕಾಗುದಿಲ್ಲ. ನಾವು ಇದು ಮಾಡಿದ್ರೆ ಎಲ್ಲ ಕೆಲಸ. ಓಕೆ, ಇದು ಬಾಗಿಲಿದ್ದು ಡಿಸೈನ್ಸ್ ಅದೆಲ್ಲ ಡಿಸೈನ್ ಮಾಡ್ತಾರೆ ಅದ್ರಲ್ಲಿ, ಅದೆಲ್ಲ ಡಿಸೈನ್ಸ್ ಮಾಡ್ತೀರಾ? ಹೌದು, ವೆರಿ ನೈಸ್. ಮಂಟಪಗಳೆಲ್ಲ ಮಂಟಪೆಲ್ಲ ಎಷ್ಟು ಮಾಡಿದೆ. ಓಕೆ, ಮನೆಯಲ್ಲೇ ಇದ್ಕೊಂಡು ಇದು ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಲೈನ್ ಅಲ್ಲಿ ಹೋಗ್ಕೊಂಡು ಮಾಡುದು? ಲೈನ್, ಬೇರೆಯವ್ರ ಜೊತೆ ನೀವು ಇದು ಬಿಸ್ನೆಸ್ ನಿಮ್ಮದೇ ಸ್ವಂತವೇ ಬಿಸ್ನೆಸ್? ನಮಗೆ ಕೆಲವೆಲ್ಲ ಮನೆಗೆ ಹೋಗಿ ಮಾಡಬೇಕು, ಮನೆಯಲ್ಲಿ ಹೋಗಿ ಮಾಡಿ ಕೊಡ್ತೀರಾ? ಶಾಪ್ ಎಲ್ಲ ಮಾಡಿದ್ರೆ ಅದು ಸರಿ ಆಗುದಿಲ್ಲ, ಕರೆಕ್ಟ್. ಹಾಗೆ ಕೆಲವರಿಗೆಲ್ಲ ಅದು ಮನೆಯಲ್ಲೇ ಮಾಡ್ಬೇಕು. ಓಕೆ, ಹೀಗೆ ಒಂದು ವಹಿಸ್ಕೊಳ್ತೀರಾ ಒಂದು ಫುಲ್? ನೀವೀಗ ಒಂದು ಏನಾದ್ರೂ ಇದ್ರೆ ಮನೆಯದ್ದು ವರ್ಕ್ ಇದ್ರೆ ವುಡ್ ವರ್ಕ್ ಎಲ್ಲ ವಹಿಸ್ಕೊಂಡು ಹೋಗಿ ಮಾಡಿ ಬರ್ತೀರಾ? ಎಲ್ಲಿ ಸಹ ದೂರ ಆದ್ರೂ ಹೋಗ್ತೀರಾ, ಹತ್ರ ಇದ್ರು? ದೂರ ಈಗ ನಮಗೆ ಪುತ್ತೂರಿಗೆ ಒಂದೆಲ್ಲ ಈಸಿ ಐತೆ ಹೋಗ್ಲಿಕ್ಕೆ, ಎಲ್ಲಿ ಹೋಗ್ಲಿಕ್ಕೆ ಅಲ್ಲ. ಓಕೆ, ವೆರಿ ನೈಸ್. ಮತ್ತೆ ನನ್ನ ಮಿಸ್ಸಸ್ ಎಲ್ಲ ಊರು ಕರ್ನಾಟಕ, ಪುತ್ತೂರು. ಹಾಗೆ ಅವರಿಗೆ ಇಲ್ಲಿ ಬಂದಲ್ಲೆಲ್ಲ ಇದು ಖುಷಿ ಆಯ್ತು ಅವರಿಗೆಲ್ಲ ಬಂದು. ಓಕೆ, ವೆರಿ ನೈಸ್. ಓಕೆ, ನಿಮ್ಮ ಒಂದು ವೇದಿಕೆದ್ದು ಮೊದಲನೇ ಅನುಭವ, ಮೊದಲನೇ ಬಾರಿಗೆ ನೀವು ವೇದಿಕೆ ಹತ್ತಿದ್ದು ಯಾವ ಏಜ್ ಅಲ್ಲಿ? ಒಂದು ಸಾಧಾರಣ ಸಣ್ಣ ಏಜ್ ಅಲ್ಲಿ ಹತ್ತಿದ. ಅಂದ್ರೆ ಯಾವ್ದಕ್ಕೆ, ಅಂತ ಪ್ರೋಗ್ರಾಮ್ಗೆ? ಅಂದ್ರೆ ಒಂದು ಮದುವೆ ಎಲ್ಲ ಇತ್ತು, ಅಲ್ಲಿಗೆ ಹೋಗಿ ಒಂದು ಸಣ್ಣ ಇರುವಾಗ ಇಷ್ಟೆಲ್ಲ ಹಾಡಿದ್ದೇನೆ. ಯಾವ ಹಾಡು ಹಾಡಿದಿರ ಅಂತ ನೆನಪಿದ್ಯಾ? ನನಗೆ ನೆನಪಿತ್ತು, ಸುಬ್ರಹ್ಮಣ್ಯ ಸ್ವಾಮಿದು. ಯಾವ್ದು ಸುಬ್ರಹ್ಮಣ್ಯ ಸ್ವಾಮಿ ನನಗೆ ನೆನಪಿತ್ತು, ಬರ್ದಿರ್ತಿದ್ದೆ. ದೇವ ಅಂತ ಹೇಳಿದ್ರೆ ಹಕ್ಕಿಯ ಹೆಗಲೇರಿ ಬಂದವಾಗೆ. ಓ, 2 ಲೈನ್ಸ್ ಈಗ ಹಾಡ್ಬೋದಾ? ಹಾಡಿ. ಹಕ್ಕಿಯ ಹೆಗಲೇರಿ ಬಂದವಾಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ.
ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ 16,000 ನಾರಿಯರ ಮೊದದಿಂದ ಬಿಡಿಸಿ ಮನೋಹರ ಅತಿಥಿಯ ಕುಂಡಲ ಕಲಿಸಿದ ವರನದ್ರೂಪ ಮೃತರನು ಪರಿಪಾಲ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಈ ಹಾಡನ್ನು ಇನ್ನೂ ನೆನಪಿಟ್ಕೊಂಡಿದ್ದೀರಲ್ಲ. ಎಸ್, ವೆರಿ ನೈಸ್. ಅಂದ್ರೆ ತುಂಬಾ ಚಿಕ್ಕದು ನಾವು ಸಣ್ಣದ್ರಲ್ಲೇ ಹಾಡಿದ್ದೀರಾ. ಸೊ ಇದು ನಿಮ್ಮದೊಂದು ಮೊದಲನೇ ಹಾಡು ವೇದಿಕೆಯಲ್ಲಿ ಹಾಡಿದಂತ ಹೇಳಬಹುದು. ಎಸ್. ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸಾಗಿದೆ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. ಈ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಬಾಳಲ್ಲಿ ನೀ ಬರೆದೆ ಹೊಸ ಪ್ರೇಮ ಕಾದಂಬರಿ. ಅದೆಂದು ಬಂದಂತ ಸೌಂದರ್ಯ ಸುರ ಸುಂದರಿ. ಸಿಗಾಗುವೆ ಬಾಳು ಹಿತವಾಗಿದೆ. ಸುರಲೋಕದ ಸುಖ ನಮಗಾಗಿದೆ. ಮನ ಹಾಡಿದೆ ಎದೆ ಕೋಗಿಲೆ ಇದು ಹಾಡಿದೆ. ಮನಸ್ಸು ಮನಸ್ಸು ಬೆರೆತು ಬಾಳು ಸೊಗಸು. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಈ ಭೂಮಿ ನೋಡಲ್ಲಿ ಒಂದಾಗಿದೆ. ಮಂತೆ ನೀವೆಂದು ಒಂದಾಗಿರಿಯಲ್ದಿದೆ. ಸಂಗಾತಿನಿ ನಿನ್ನ ಜೊತೆಯಾಗುವೆ. ಎಂದೆಂದಿಗೂ ನಿನ್ನ ಉಸಿರಾಗುವೆ. ಇರಲಾರೆನು ನನ್ನಿಂದ ದೂರಾದೆನು. ನಲಿವ ಜಗವ ಮರೆತು ಮರೆವ. ಈ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಹಿಂದೇತಕೋ ನಾನಿನ್ನಲೇ ಬೆರೆವಂತ ಮನಸಾಗಿದೆ.
ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. ಈ ಬಂಧನ ಬಹುಜನ್ಮದ ಕಥೆಯೊಂದು ಮನ ಹೇಳಿದೆ. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ ಇವರು ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ನವಭಾವ ತುಂಬಿ ತುಂಬಿ ಮನ ಹಾಡಲು. ನವಭಾವ ತುಂಬಿ ತುಂಬಿ ಮನ ಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ. ಜೀವನದ 100 ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ.
ಹೊಸಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ಹೊಸಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ವಾಗರ್ತದಂತೆ ನಮ್ಮ ಈ ಮೈಮನ ವಾಗರ್ತದಂತೆ ನಮ್ಮ ಈ ಮೈಮನ ಜತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಓಕೆ, ಎಲ್ಲಿಯಾದ್ರೂ ಈಗ ಆರ್ಕೆಸ್ಟ್ರಾ ಸ್ಟೇಜ್ಗಳಲ್ಲಿ ಹಾಡ್ಲಿಕ್ಕೆ ಹೋದಾಗ ಯಾವ್ದಾದ್ರು ಹಾಡಿಗೆ ಒಂದು ಜನಗಳ ಅಂದ್ರೆ ಒನ್ಸ್ ಮೋರ್ ಹೇಳಿದಂತಹ ಅನುಭವ ಎಲ್ಲಿಯಾದ್ರೂ ಆಗಿದ್ಯಾ? ಇನ್ನೊಂದ್ಸಲ ಹಾಡಿ ಹಾಡಿ ಅಂತ ಹಾಗೆಲ್ಲ ಹಾಡಿದ್ದಾರೆ. ಅಂದ್ರೆ ನೀವು ಕಮ್ಮಿ ಅಂದ್ರೆ ಸ್ಟೇಜ್ ಪ್ರೋಗ್ರಾಮ್ ಜಾಸ್ತಿ ಹೋಗುದಿಲ್ಲ, ಕಮ್ಮಿ ಆಗಿ ಈವೆಂಟ್ಗೆಲ್ಲ ಜಾಸ್ತಿ ಟೈಮ್ ಸಿಕ್ಕುದಿಲ್ಲ ನಮಗೆ. ಓಕೆ, ನೀವೊಬ್ರು ಕಲಾವಿದರು, ನೀವೊಬ್ರು ಗಾಯಕರಾಗಿ ನಿಮ್ಮ ಪ್ರಕಾರ ಒಬ್ರು ಕಲಾವಿದರಿಗೆ ಅವಕಾಶ ಅನ್ನೋದು ಎಷ್ಟು ಮುಖ್ಯ? ಹೌದಪ್ಪ, ಇದರೆಲ್ಲ ತುಂಬಾ ನನಗೆ ಖುಷಿಯಾಗಿದೆ. ಅಂದ್ರೆ ಹಾಡು ಅಂದ್ರೆ ಈಗ ನೋಡಿ ಇಂತೆಲ್ಲ ನಿಮ್ಮದ ಸ್ಟೇಜ್ ಎಲ್ಲ ಕೊಟ್ರೆ ಎಲ್ಲರಿಗೊಂದು ಇಂಪಾರ್ಟೆಂಟ್ ಎಲ್ಲ ಇದೆಲ್ಲ ಇರ್ತದೆ. ಅಂದ್ರೆ ನಾವು ಈಗ ಹೋದ್ರೆ ಮಾತ್ರ ನಮಗೆ ಎಲ್ಲಾದ್ರೂ ನಮ್ಮ ವರ್ಕ್ ಮಾತ್ರ. ಅದೇ ನೀವೀಗ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸ್ಕೊಂಡು ಬಂದ್ರಿ. ಸೊ ಕೆಲವರು ಏನ್ ಮಾಡ್ತಾರೆ, ಈಗ ಒಂದು ಅವಕಾಶ ಸಿಗ್ತದೆ, ಸೊ ಹೋಗ್ಲಿ ಆಚೆ ಇನ್ನೊಂದ್ಸಲ ನೋಡಿದ್ರೆ ಆಯ್ತು ಅಂತ ಬಿಟ್ಟು ಬಿಡ್ತಾರೆ. ಸೊ ಅವಕಾಶ ಸಿಗುವುದೇ ತುಂಬಾ ಕಡಿಮೆ. ಸೊ ಸಿಕ್ಕಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕಲ್ವಾ? ಎಸ್, ವೆರಿ ನೈಸ್. ನನಗೆ ಅಂದ್ರೆ ಪಾಪ ನನಗೊಬ್ಬರು ಇಲ್ಲಿ ಕರ್ಕೊಂಡು ಒಬ್ಬರು ತುಂಬಾ ಒತ್ತಾಯ ಮಾಡಿದ್ರು ಬರ್ಬೇಕು ಅಂತ ಹೇಳಿ. ಅವರಿಗೆ ನಿನ್ನೆನೋ ಇದವಾಗಿ ಬರ್ಲಿಕ್ಕೆ ಆಗಿಲ್ಲ. ಇನ್ನೊಂದ್ಸಲ ಒಟ್ಟಿಗೆ ನೆಕ್ಸ್ಟ್ ಮಾಡಬಹುದು. ಓಕೆ, ಹಾಗೇನೆ ನೀವೊಬ್ರು ಗಾಯಕರು. ಸೊ ನಿಮ್ಗೂ ಕೂಡ ಒಬ್ರು ನೆಚ್ಚಿನ ಗಾಯಕರು ಅಂತ ಇರ್ತಾರೆ, ಯಾರಾದ್ರೂ ಒಂದು ಸ್ಫೂರ್ತಿ ಅಂತ ಇರ್ತಾರೆ ಗಾಯಕರಲ್ಲಿ. ಸೊ ನಿಮ್ಮ ನೆಚ್ಚಿನ ಗಾಯಕರು ಯಾರು? ಅಂದ್ರೆ ನನಗೆ ಜಾಸ್ತಿ SP ಸುಬ್ರಹ್ಮಣ್ಯ ಅವರ ಸಾಂಗ್ ಹೆಚ್ಚಾಗಿ ಈ ಒಂದು ಸೀಟಲ್ಲಿ ಕುತ್ಕೊಂಡವರು ಎಲ್ಲರೂ ಅವರ ಹೆಸರು ಹೇಳೇ ಹೇಳ್ತಾರೆ. ಅದೆಂತ ಗೊತ್ತಾ ಮೇಡಮ್, ಅವರ ವಾಯ್ಸ್ ಅಂದ್ರೆ ಯಾವ ಸಾಂಗ್ ಹಾಡಿದ್ರು ನಮಗೆ ಕೆಂಪು ಆದ್ರೆ ಇಂಪಾರ್ಟೆಂಟ್ ಕೇಳುವಂತ ಆಗ್ತದೆ. ಯಾವ ತಮಿಳು, ತೆಲುಗು, ಹಿಂದಿ ಯಾವ್ದು ಹಾಡಿದ್ರು. ಓಕೆ, ನೀವು ಈ ಹಾಡುಗಳನ್ನು ಕೇಳ್ತಾನೆ ಕಲಿತೀರಾ? ಕಲಿತಾರೆ, ಕೇಳಿಯೇ ಇಂಪ್ರೂವ್ ಮಾಡ್ಕೊಳ್ತೀರಾ? ಏನಾದ್ರೂ ಅದರಲ್ಲಿ ಎಲ್ಲ ಕರೆಕ್ಷನ್ ಮಾಡ್ಕೊಳ್ತೀರಾ? ಎಸ್. ಕನ್ನಡ ಹಾಡುಗಳನ್ನು ಮಾತ್ರ ಹಾಡ್ತೀರಾ ಹೇಗೆ? ಬೇರೆ ಯಾವ ಲ್ಯಾಂಗ್ವೇಜ್ ಹಾಡುಗಳನ್ನ ಹಾಡ್ತೀರಾ? ಕನ್ನಡ ಜಾಸ್ತಿ ಕನ್ನಡವೇ ಹಾಡ್ತೀರಾ? ತಮಿಳು ತೆಲುಗಲ್ಲ ಹಾಡಿದ್ದೇನೆ, ಹಾಡ್ತೀರಾ? ಜಾಸ್ತಿ ಕನ್ನಡವೇ. ಓಕೆ, ಲ್ಯಾಂಗ್ವೇಜ್ ಮಾತನಾಡ್ಲಿಕ್ಕೆ ಎಲ್ಲ ಬರ್ತದಲ್ಲ? ತೆಲುಗು ಎಲ್ಲ ಕಡಿಮೆ, ಮಲಯಾಳಂ ಮತ್ತೆ ನಾವು ಅಂದ್ರೆ ನಮ್ಮದು ಮಲಯಾಳ. ಅದೇ ಅಲ್ಲಿ ಕೇರಳ ಸೈಡ್ ಮಲಯಾಳ ಆಡ್ತೇನೆ. ಮಲಯಾಳಂ ಹಾಡು ಏನಾದ್ರೂ ಹಾಡ್ತೀರಾ? ಮಲಯಾಳ ಹಾಡು ಹಾಡ್ತೇನೆ. ಓಕೆ, ಒಂದು 2 ಲೈನ್ಸ್ ಹಾಡಿ ನೋಡುವ. ಮಲಯಾಳಂ ಯಾವ್ದಾದ್ರು ಹಾಡು? ಒಂದು ಗುರುವಾಯೂರಪ್ಪನದು. ಓಕೆ. ಗುರುವಾಯೂರಪ್ಪಂದೇ ವೈಶಾಖ ಪೋಮುಗ ತಾನಂದ ಸಪ್ತಾಹ ಸಂಗೀರ್ತನಂ ಆ ಜನ್ಮ ಪುಣ್ಯಂ ಭಗವಾನ್ ಸಪ್ತಧಾ ಗಹನಾಮೃತಂ ಜನ್ಮ ಜನ್ಮಂ ಗುರುವಾಯೂರಪ್ಪಂದೇ ವೈಶಾಖ ಪೋಮುಗ ತಾನಂದ ಸಪ್ತಾಹ ಸಂಗೀರ್ತನಂ ಆ ಜನ್ಮ ಪುಣ್ಯಂ ಭಗವಾನ್ ಸಪ್ತಧಾ ಗಹನಾಮೃತಂ ധന്യ ധന്യം പൂത്തമ്പലത്തിനു പിന്നിൽ ഏകാകിയായി ഞാൻ ദുന്ദുകാരെ ശ്രീ സുധനാരദ മാമുനിയരുളും ദേവകഥാമൃതമണിഞ്ഞു കൃഷ്ണന്റെ ലീലാരസഗംഗയണിഞ്ഞു ഗുരുവായൂരപ്പന്റെ വൈശാഖ പൂമുഖ താനന്ദ സപ്താഹ സങ്കീർത്തനം ആ ജന്മ പുണ്യം ഭഗവാൻ സപ്തധാ ഗഹനാമൃതം ധന്യ ധന്യം.
ವಾವ್, ಸೂಪರ್. ನಿಮ್ಮದೊಂದು ಹಾಡು ಕೇಳ್ಬೇಕಾದ್ರೆ ಆ ದೇವರೇ ಕಣ್ಮುಂದೆ ಬಂದಾಗ ಆಯ್ತು, ಅಷ್ಟು ಒಳ್ಳೆ ಹಾಡಿದ್ರಿ, ಖುಷಿ ಆಯ್ತು. ವಾವ್. ಓಕೆ. ಓ ಓಹೋ ಓಹೋ ಓ ಓಹೋ ಓಹೋ ಓ ಓಹೋ ಓಹೋ ಓ ಓಹೋ ಓಹೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ನಿಂತಾಗ ಬುಗುರಿಯ ಆಟ, ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ. ಮರೆತಾಗ ಜೀವನ ಪಾಠ, ಕೊಡುತ್ತಾನ ಚಾಟಿಯ ಏಟ, ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ. ಮರಿಬೇಡ ಮಗುವಿನ ನಗುವ, ಕಳಿಬೇಡ ಮಗುವಿನ ಸುಖವ, ಭರವಸೆಯೇ ಮಗುವು ಕಣೆ. ಕಳಬೇಡ ಕೊಲ್ಲಲು ಬೇಡ, ನೀ ಹಾಡೋ ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣೋ. ನಿಂತಾಗ ಬುಗುರಿಯ ಆಟ, ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ.
ಹಾಗೇನೆ ಈ ಒಂದು ಈಗ ಅಲ್ಲ ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಮಾತನಾಡೋದಾದ್ರೆ ಈಗ ಒಂದು ಸ್ಟಾರ್ ಮೇಕರ್ ಇರ್ಬೋದು, ಬೇರೆ ಬೇರೆ ರೀತಿಯ ನೀವು ಹೇಳಿದ ಪ್ರಕಾರ ಲೈವ್ ಇರ್ಬೋದು. ಸೊ ಇದ್ರಲ್ಲೆಲ್ಲ ಹಾಡ್ತಾರೆ. ಸೊ ಇದ್ರ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದ ಬಗ್ಗೆ ಏನ್ ಮಾತನಾಡ್ತೀರಾ? ಅಂದ್ರೆ ನನಗೆ ಟೈಮ್ ಸಿಗಲ್ಲ ಮೇಡಮ್, ಅದಕ್ಕೆ ಜಾಸ್ತಿ ಲೈವ್ ಆಡುದು. ಓಕೆ, ನೀವು ಲೈವ್ ಮಾತ್ರ ಹಾಡ್ತೀರಾ? ಹೀಗೆ ಸ್ಟಾರ್ ಮೇಕರ್ ಗಳನ್ನೆಲ್ಲ ಯಾವ್ದು ಆಪ್ ಕೂಡ ಯೂಸ್ ಮಾಡಿ ಏನು ಹಾಡ್ಲಿಕ್ಕೆ ಹೋಗಲ್ಲ ನೀವು? ಅಂದ್ರೆ ಟೈಮ್ ಸಾಕಾಗಲ್ಲ ನಮಗೆ, ವರ್ಕ್ ಇರುವಾಗ ಫುಲ್ ಸಂಡೇ ಕೂಡ ನಮಗೆ ವರ್ಕ್ ಇರ್ತದೆ ಹಾಗೆ. ಓಕೆ, ಹೆಚ್ಚಾಗಿ ಹೇಗೆ ಟ್ರ್ಯಾಕ್ ಅಲ್ಲಿ ಹಾಡ್ತೀರಾ ಅಥವಾ ಮ್ಯಾನ್ಯಲ್ ಆಗಿ ಹೋಗ್ತೀರಾ ಹಾಡ್ಲಿಕ್ಕೆ? ಹಾಡಿದಾನೆ ಕೆಲವು ಕಡೆಯಲ್ಲಿ, ಈಗ ಜಾಸ್ತಿ ಎಲ್ಲ ಟ್ರ್ಯಾಕ್. ಯಾಕೆಂದ್ರೆ ಈಗ ಆರ್ಟಿಸ್ಟ್ ಗಳು ಸಿಗೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲರೂ ಟ್ರ್ಯಾಕ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ. ಬಟ್ ನಿಮ್ಮ ಪ್ರಕಾರ ಟ್ರ್ಯಾಕ್ ಸುಲಭನಾ ಅಥವಾ ಮ್ಯಾನ್ಯಲ್ ಸುಲಭನಾ, ಹೇಗೆ? ಅಂದ್ರೆ ಟ್ರ್ಯಾಕ್ ಸ್ವಲ್ಪ ಸುಲಭ, ಅಂದ್ರೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಇದ್ರೆ ಟ್ರ್ಯಾಕ್ ಸುಲಭ ಅಂತ ಹೇಳ್ಬೋದು. ಅದು ನಾನು ನೀವು ಹೇಳಿದಾಗ ಸಣ್ಣದಿರುವಾಗ ಮ್ಯಾನ್ಯಲ್ ಆಡಿದ್ದು, ಸಣ್ಣ ಟ್ರ್ಯಾಕ್ ಅಲ್ಲ. ಓಕೆ, ಅಲ್ಲ ಮ್ಯಾನ್ಯಲ್ ಅಲ್ಲ ಆದ್ರೆ ನಾವೇನಾದ್ರೂ ಮಿಸ್ ಆದ್ರೆ ಅವ್ರು ಅಡ್ಜಸ್ಟ್ ಮಾಡ್ತಾರೆ, ಅಲ್ಲಿ ಕರೆಕ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ಟ್ರ್ಯಾಕ್ ಹಾಗಲ್ಲ, ಮಿಸ್ ಆದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಟ್ರ್ಯಾಕ್ ಅಲ್ಲಿ ಮಿಸ್ ಆದ್ರೆ ಹೋಗ್ತಾ ಇರ್ತದೆ, ನಾವು ಅದನ್ನ ಮತ್ತೆ ಹಿಡ್ಕೊಳ್ಬೇಕು. ಅದು ಅಂದ್ರೆ ಅದ್ರ ಟ್ರ್ಯಾಕ್ ಹೋಗಿ ಆಗಿರ್ತದೆ ಅಲ್ವಾ? ಅದೇ ಅಷ್ಟು ಪ್ರಾಕ್ಟೀಸ್ ಬೇಕು ಅಲ್ವಾ? ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡನು. ನೀನಿರುವುದೇ ನನಗಾಗಿ, ಈ ಜೀವ ನಿನಗಾಗಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಹೆದರಿಕೆಯ ನೋಟವೇಕೆ ಒಡನಾಡಿನಾನಿರುವೆ, ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿ ನಾ ಬರುವೆ. ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ, ನೀ ಅಡಿಯ ಇಡುವೆಡೆಯಲ್ಲಿ ಒಲವಿನ ಹೂಹಾಸುವೆ. ಈ ಮಾತಿಗೆ ಮನವೇ ಸಾಕ್ಷಿ, ಈ ಭಾಷೆಗೆ ದೇವರ ಸಾಕ್ಷಿ. ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲುವೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ಸಮಣೆಯು ನಮಗೆ ಇಲ್ದು ನಾವು ನಿಲ್ತ ತಾಣವು, ತೂಗಾಡುವ ಹಸಿರೆಲೆಯೇ ಶುಭ ಕೋರುವ ತೋರಣವು. ಹಕ್ಕಿಗಳ ಚಿಲಿಪಿಲಿ ಗಾನ ಮಂಗಳಕರನಾದವು, ಈ ನದಿಯ ಕಲರವವೇ ಮಂತ್ರಗಳ ಘೋಷವು. ಸಪ್ತಪದಿ ನಡೆಯಾಯ್ತು, ಸಂಜೆ ರಂಗು ಆರತಿಯಾಯ್ತು. ಇಲ್ದೀಗ ಎರಡು ಜೀವ ಬೆರೆತು ಸ್ವರ್ಗವಾಯ್ತು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಾನಿನ್ನ ಕೈ ಬಿಡೆನು. ನೀನಿರುವುದೇ ನನಗಾಗಿ, ಈ ಜೀವ ನಿನಗಾಗಿ. ಆಹಾ ಹಾ 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 ಆಹಾ ಹಾ ಹಾ ಹಾ. ಓಕೆ, ಹೀಗೆ ಫಿಲ್ಮ್ ಹಾಡುಗಳನ್ನು ಹಾಡಬೇಕಾದ್ರೆ ಯಾವ ಹಾಡುಗಳನ್ನು ಜಾಸ್ತಿ ಆಯ್ಕೆ ಮಾಡ್ಕೊಳ್ಳಿ ನೀವು? ಅಂದ್ರೆ ಓಲ್ಡ್ ಸಾಂಗ್ಸ್ಗಳ ಅಥವಾ ಈಗಿನ ಹಾಡುಗಳ, ಹೇಗೆ ನೀವು? ಅಂದ್ರೆ ಜಾಸ್ತಿ ಓಲ್ಡ್ ಸಾಂಗ್ ಹಾಡ್ತೀರಾ ಹೆಚ್ಚಾಗಿ? ಅದು ಕೇಳಲಿಕ್ಕೆ ಇಂಪು,
ಓಲ್ಡ್ ಸಾಂಗ್ ಎಲ್ಲ. ಓಕೆ ಓಕೆ. ಎಲ್ಲಿಯಾದ್ರೂ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಅನುಭವ ಏನಾದ್ರೂ ಇದೆಯಾ ಈ ಒಂದು ಸಂಗೀತದಲ್ಲಿ? ಹಾಗೆ ಅಂತೇಳಿ ಕಾಂಪಿಟೇಷನ್ ಎಲ್ಲ ಕೆಲವು ಹೋಗಿದ್ದೇನೆ. ಹೋಗಿದ್ದೀರಾ? ಮಂಗಳೂರು ಎಲ್ಲ ದೂರ ಹೋಗಿದೆ. ಮೊನ್ನೆ ಈಗ ತರ ಮೂಡಬಿದ್ರಿಗೆ ಹೋಗಿದೆ ಕಾಂಪಿಟೇಷನ್ ಇತ್ತಲ್ಲಿ. ವಾವ್, ಮೂಡಬಿದ್ರವರೆಗೆ ಹೋಗಿದ್ದೀರಾ? ನಾನು ಮೈಸೂರಲ್ಲಿ ಒಬ್ಬರು ಫ್ರೆಂಡ್ ಇದ್ರು, ಅವರು ಬರ್ಲೇಬೇಕು ಅಂತ ಕರೆದು ನನಗೆ ಹೋಗ್ಲಿಕ್ಕೆ ಅವ್ರು ಹೇಳುವಾಗ ಹೋಗೋದೇ ಆಗಲಿಲ್ಲ ಆಗೋದು. ಓಕೆ ಓಕೆ, ವೆರಿ ನೈಸ್. ಓಕೆ, ಹಾಗೆಯೇ ಒಂದು ಈಗ ಒಂದು ಯಾರಿಗಾದ್ರೂ ಈ ಒಂದು ಕಾರ್ಯಕ್ರಮದ ಮೂಲಕ ಈಗ ಒಂದು ಜಸ್ಟ್ ಒಂದು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ನಾವು. ನಿಮ್ಮ ಒಂದು ಸಂಗೀತ ಪಯಣದ ಬಗ್ಗೆ ಇಷ್ಟೊತ್ತು ಮಾತನಾಡಿದ್ರಿ. ಸೊ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗಿರ್ಬೋದು ಅಥವಾ ಕಲಾವಿದರಿಗಿರ್ಬೋದು ಯಾರಿಗಾದ್ರೂ ಒಂದು ಏನಾದರೂ ಹೇಳೋದಕ್ಕಿದ್ರೆ ಅಥವಾ ನಿಮ್ಗೊಂದು ಸಪೋರ್ಟ್ ಮಾಡಿದವರಿಗೆ ಥ್ಯಾಂಕ್ಸ್ ಹೇಳೋದಕ್ಕಿದ್ರೆ ಈ ಕಾರ್ಯಕ್ರಮದ ಮೂಲಕ ತಿಳಿಸ್ಬೋದು. ಓಕೆ ಸರ್, ಅಂದರೆ ನನಗೆ ಎಲ್ಲದಕ್ಕೆ ಸಪೋರ್ಟ್ ಮಾಡಿದವರಿಗೆ ನಾನು ಈಗ ಒಂದೇ ಮಾತಲ್ಲಿ ನಿಲ್ಲಿಸ್ತೇನೆ. ಯಾಕಂದ್ರೆ ಎಲ್ಲರಿಗೂ ಥ್ಯಾಂಕ್ಸು, ಎಲ್ಲ ಗಾಡ್ ಬ್ಲೆಸ್ ಯು, ಎಲ್ಲರಿಗೆ ಒಳ್ಳೇದಾಗಬೇಕು ನನ್ನೊಂದು ಅಭಿಪ್ರಾಯ, ನಿಮಗೂ ಕೂಡ. ಹಾಗೇನೆ ಈ ಒಂದು ತಮ್ಮ ಇಷ್ಟೊಂದು ಅಮೂಲ್ಯವಾದ ಸಮಯವನ್ನ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಕಳೆದಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಬ್ರು ಅದ್ಭುತ ಗಾಯಕರು ನಮ್ಮ ಜೊತೆಗೆ ಇದ್ರು, ಗಣಪತಿ ಆಚಾರ್ಯ ಅವರು. ಇವರ ಒಂದು ಸಂಗೀತ ಪಯಣದ ಬಗ್ಗೆ ನಾವು ಮಾತುಕತೆಯನ್ನ ಮಾತನಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ. ಸೊ ಹಾಗೇನೆ ಇನ್ನೊಬ್ರು ಅದ್ಭುತ ಗಾಯಕರನ್ನ ಮುಂದಿನ ಸಂಚಿಕೆಯಲ್ಲಿ ಪರಿಚಯಿಸ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು